ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಜನನಿಬಿಡ ಪ್ರದೇಶಗಳಲ್ಲಿ ಬೀದಿ ನಾಯಿಗಳ ಕಾಟ ಶುರುವಾಗಿದ್ದು, ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ನಡೆದಾಡಲು ಅಸಾಧ್ಯವಾಗಿದೆ ಎಂಬ ದೂರುಗಳು ಕೇಳಿಬಂದಿವೆ. ಬಂಟ್ವಾಳಪೇಟೆ, ಬಿಸಿ ರೋಡು, ಕೈಕುಂಜೆ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಪಾಣೆಮಂಗಳೂರು ಹೀಗೆ ಜನರು ಓಡಾಡುವ ಸ್ಥಳಗಳಲ್ಲಿ ಬೀದಿ ನಾಯಿಗಳ ಉಪಟಳ ತಾಳಲಾರದೆ ಜನ ರೋಸಿ ಹೋಗಿದ್ದಾರೆ. ಕೈಕುಂಜೆ ರಸ್ತೆಯಲ್ಲಿ ಸಂಜೆ ವೇಳೆ ಪಾದಚಾರಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾಯಿಗಳು ಕಾಟ ನೀಡ್ತಾ ಇವೆ ಎಂಬ ದೂರುಗಳು ಕೇಳಿ ಬರ್ತಾ ಇವೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಒಳಗೆ ನಾಯಿಗಳ ದಂಡು ಮಲಗಿದ್ದು, ಪ್ರಯಾಣಿಕರು ಭಯದಿಂದ ಓಡಾಡುವ ಪರಿಸ್ಥಿತಿ ಇದೆ. ರಸ್ತೆಯ ಬದಿಯಲ್ಲಿ ಎಸೆಯುವ ತ್ಯಾಜ್ಯವನ್ನ ನಾಯಿಗಳು ನಡು ರಸ್ತೆಗೆ ಎಳೆದು ತಂದು ರಸ್ತೆಯನ್ನ ಗಲೀಜು ಮಾಡುವ ದೃಶ್ಯಗಳು ಅಲ್ಲಲ್ಲಿ ಕಂಡು ಬರ್ತಿವೆ. ಬೀದಿ ನಾಯಿಗಳ ಸಮಸ್ಯೆಯಿಂದ ರೇಬಿಸ್ ರೋಗದ ಭಯ ಕೂಡ ಆವರಿಸಿದ್ದು, ಪುರಸಭೆ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಕಳೆದ ಪುರಸಭಾ ಮೀಟಿಂಗ್ನಲ್ಲಿ ಮತ್ತು ಕೆಡಿಪಿ ಸಭೆಯಲ್ಲಿ ಬೀದಿ ನಾಯಿಗಳ ಕಾಟಕ್ಕೆ ಕಡಿವಾಣ ಹಾಕುವಂತೆ ಶಾಸಕರು ಅಧಿಕಾರಿಗಳಿಗೆ ಸೂಚಿಸಿದರು. ಆದರೆ ಸ್ಥಳೀಯ ಆಡಳಿತದಿಂದ ಹಾಗೂ ತಾಲೂಕು ಪಂಚಾಯತ್ನಿಂದ ಇದುವರೆಗೆ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಬಂಟ್ವಾಳ ಪುರಸಭೆಯಾದ್ಯಂತಹ ಇವತ್ತು ಬೀದಿ ನಾಯಿಗಳ ಹಾವಳಿ ಮತ್ತು ಹುಪ್ಪಟಾಲ ಮತ್ತು ಕಚ್ಚುವುದು ಇದು ಬಹಳ ಜೋರಾಗಿ ನಡೀತಾ ಉಂಟು. ನಾವು ನಿರಂತರವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ದಿನಂಪ್ರತಿ ಹೋಗುವಂಥ ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡೋದು, ಅದೇ ರೀತಿ ವಿದ್ಯಾರ್ಥಿಗಳ ಮೇಲೆ ಅಟ್ಯಾಕ್ ಮಾಡೋದು, ಅದೇ ರೀತಿ ಮನೆಯ ಹತ್ತಿರದಲ್ಲಿ ಇರುವಂಥ ಎಲ್ಲ ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡುವಂಥ ಒಂದು ಈ ಬೀದಿ ನಾಯಿಗಳ ಉಪಟಳ ಬಹಳ ಜೋರಾಗಿದೆ. ಸಾರ್ವಜನಿಕರು ನಿರಂತರವಾಗಿ ಬಂಟ್ವಾಳ ಪುರಸಭೆಗೆ ದೂರು ನೀಡ್ತಾ ಇದ್ದರು. ಅದೇ ರೀತಿ ಬಂಟ್ವಾಳ ಪುರಸಭಾ ಸದಸ್ಯರ ಮುಖಾಂತರ ಸಹ ದೂರು ನೀಡ್ತಾ ಬಂದಿದ್ದಾರೆ. ನಾವುಗಳು ಸಹ ಕಳೆದ ಮೀಟಿಂಗ್ನಲ್ಲಿ ಇದರ ಬಗ್ಗೆ ಪತ್ರದ ಮೂಲಕ ಅದೇ ರೀತಿ ಮೀಟಿಂಗ್ನಲ್ಲಿ ನಾವು ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಇದನ್ನು ಈ ಬೀದಿ ನಾಯಿಗಳ ಉಪಟಳ ಹಾಗೂ ಕಚ್ಚುವುದರ ವಿರುದ್ಧ ಒಂದು ಕಾರ್ಯಾಚರಣೆ ಟೀಮನ್ನು ಮಾಡಿ ಜಿಲ್ಲಾಧಿಕಾರಿಯವರ ಮುಖಾಂತರ ಇದಕ್ಕೆ ಒಂದು ಸೂಕ್ತವಾದ ಪರಿಹಾರವನ್ನು ಕಲ್ಪಿಸಿಕೊಡಬೇಕೆಂದು ನಾವು ಆಗ್ರಹಿಸಿದ್ದೆವು. ಒಂದು ತಿಂಗಳಾದರೂ ಕೂಡ ಬಂಟ್ವಾಳ ಪುರಸಭೆಯ ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಯಾವುದೇ ರೀತಿಯ ಇದಕ್ಕೆ ವ್ಯವಸ್ಥಿತವಾಗಿ ಒಂದು ಕಾನೂನಾತ್ಮಕ ಒಂದು ಪರಿಹಾರ ನಮಗೆ ಸಿಗಲಿಲ್ಲ.